ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಎಲ್ಲೂ ಡೆತ್ ನೋಟ್ ಸಿಕ್ಕಿಲ್ಲ. ಕೇವಲ ವಾಟ್ಸ್ಆಪ್ನಲ್ಲಷ್ಟೇ ಮೆಸೇಜ್ ಹರಿದಾಡಿದೆ. ಸಂತೋಷ್ ಸಾವಿನ ಹಿಂದೆ ಕಾಂಗ್ರೆಸ್ ಇದೆ, ತನಿಖೆ ನಡೆಯುತ್ತಿದೆ, ಸತ್ಯಾಸತ್ಯತೆ ಬಯಲಾಗುತ್ತದೆ ಎಂದು ಸಂಸದ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ನಗರದಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಸಚಿವರಾಗಿದ್ದ ಕೆಜೆ ಜಾರ್ಜ್ ಅವರನ್ನ ಬಂಧಿಸಿಲ್ಲ? ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 24 ಮಂದಿ ಕಾರ್ಯಕರ್ತರ ಹತ್ಯೆಯಾಗಿತ್ತು. ಆ ವೇಳೆ ಸಿದ್ದರಾಮಯ್ಯರನ್ನ ಜೈಲಿಗೆ ಕಳುಹಿಸಬೇಕಾಗಿತ್ತು. ಹಗರಣವೊಂದರಲ್ಲಿ ಜಾಮೀನು ಪಡೆದಿರುವ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಜೈಲಿನಲ್ಲಿ ಇರಬೇಕಾಗಿತ್ತು. ಅಲ್ಲದೆ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ 10 ಕೇಸ್ಗಳಿದ್ದು ಅವರನ್ನ ಜೈಲಿಗೆ ಹಾಕಬೇಕು. ಆದ್ದರಿಂದ ಕಾಂಗ್ರೆಸ್ನವರು ಜೈಲಿನ ಹೊರಗೆ ಅಲ್ಲ, ಒಳಗಡೆ ಹೋರಾಟ ಮಾಡಬೇಕು ಅಂತ ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ನವರು ಸಾವಿನಲ್ಲೂ ರಾಜಕೀಯ ಮಾಡುತ್ತಿದ್ದಾರೆ ಎಂದು ನಳಿನ್ ಹೇಳಿಕಾರಿದ್ರು. ಮಂಗಳಾದೇವಿ ದೇವಸ್ಥಾನದ ಈಗಾಗಲೇ ಸಂತೋಷ ಆತ್ಮಹತ್ಯೆ ಆಗಿದೆ. ತನಿಖೆ ಮೊದಲಿಗೆ ಒತ್ತಾಯ ಮಾಡಿದ್ರು. ಆ ತನಿಖೆಗೆ ಸಹಕಾರ ಆಗಬೇಕು ಅನ್ನೋ ವೈಯಕ್ತಿಕ ಯಾರಿಗಾದ್ರೆ ಮುಜುಗರ ಆಗಬಾರ್ದು ರಾಜೀನಾಮೆ ಮಾಡಿದ್ದಾರೆ. ಯಾವುದೇ ಒತ್ತಡ ಕಾಂಗ್ರೆಸ್ ಕಳೆದ ನಮ್ಮ ಸರ್ಕಾರ ಬಂದ ಮೇಲೆ ರಾಜಕಾರಣ ಮಾಡ್ತಾ ಹೇಳಲೇಬೇಕು. ನಗರ ವ್ಯಾಪ್ತಿ ಇವತ್ತು ಆತ್ಮಹತ್ಯೆ ಮರಣದಲ್ಲೂ ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮುಂದಿನ ದಿವಸಗಳಲ್ಲಿ ಒಂದು ವಾಣಿಜ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ನೈತಿಕತೆ ಕಾಂಗ್ರೆಸ್ನ ಎಲ್ಲ ನಾಯಕರು ಜೈಲಲ್ಲಿ ಇರಬೇಕಿತ್ತು. ನಾವು ಕಾಂಗ್ರೆಸ್ ಒಂದು ನಾಯಕರು ಹೊರಗಿರಬಾರ್ದು, ಇವರೆಲ್ಲರೂ ಜೈಲಲ್ಲಿ ಇರಬೇಕಾದ್ರು. ಹೇಳಿದ್ರೆ ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಗಣಪತಿ ಆತ್ಮಹತ್ಯೆ ಏನಾಗಿತ್ತು, ಗಣಪತಿ ವಿಡಿಯೋ ರೆಕಾರ್ಡ್ ಮಾಡಿ ಸಂತೋಷ ಆತ್ಮಹತ್ಯೆ ಇದೆ. ಎಲ್ಲೂ ಡೆತ್ ನೋಟ್ ಇಲ್ಲ. ವಾಟ್ಸಪ್ ಯಾಕೆ ಜಾರ್ಜ್ ಅನ್ನ ನಿಮ್ಮ ಸರ್ಕಾರದಲ್ಲಿ ಬಂಧನ ಮಾಡಿದ್ದೀರಿ? ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ 24 ಜನ ಕಾರ್ಯಕರ್ತರ ಹತ್ಯೆ ಆಗಿದೆ. ಆ ಘಟನೆಗಳಲ್ಲಿ ಸಿದ್ದರಾಮಯ್ಯನನ್ನು ಬಂಧಿಸಬೇಕು. ಹಗರಣದಲ್ಲಿ ಬೇಲ್ನಲ್ಲಿರ್ತಕ್ಕಂಥ ಅಧ್ಯಕ್ಷರು ಅವರು ಒಳಗಿರುವ ಅವರ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಈ ಭಾಗದಲ್ಲಿ ಒಂದು ಕೊರತೆ ಇದ್ದಂತೆ ಹೇಳಿದ್ರೆ ಅವ್ರ ಮೇಲೆ 10 ಕೇಸ್ಗಳು ಒಳಗೆ ಕಾಂಗ್ರೆಸ್ನವರು ಜೈಲಿನ ಒಳಗೆ ಹೋರಾಟ ಮಾಡಬೇಕು, ಹೊರಗೆಲ್ಲ ಒಳಗೆ ಇಡಬೇಕು. ಯಾವ ನೈತಿಕತೆ ಇಲ್ಲ. ರಾಜಕಾರಣ ಮಾಡ್ತಾ ಇದ್ದಾರೆ. ಒಂದು ಸಾವಿನಲ್ಲೂ ರಾಜಕಾರಣ ಮಾಡ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು ಪಡೆದಿದ್ದಾರೆ. ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಅರುಣ್ ಸಿಂಗ್ ಒಟ್ಟು ಮುಂದಿನ ಚುನಾವಣೆಗಳು, ಮುಂದಿನ ತಯಾರಿ